ನಮ್ಮದು ತಿರುಪತಿ ಹೋಗುವ ಬಸ್ ಬಂತು. ಊಟ ಮಾಡ್ಕೊಳ್ಳೋರಿಗೆ ಊಟ ಮಾಡ್ಬೋದು, ಏನಾದರೂ ತಿಂಡಿ ತಿನ್ನುವವರಿಗೆ ತಿಂಡಿ ತಿನ್ಬೋದು. ನೆಕ್ಸ್ಟ್ ನಮಗೆ ಡ್ಯೂರ್ನಲ್ಲಿ ಊಟಕ್ಕೆ ನಿಲ್ಲಿಸಿದ್ರು, ಹೋಟೆಲ್ ಮಯೂರದಲ್ಲಿ. ಹೊರಗಡೆ ಬಂದು ನಿಂತು ಸ್ವಲ್ಪ ರೆಸ್ಟ್ ಮಾಡಿದ್ವಿ, ಯಾಕಂದರೆ ಒಳಗಡೆ ಕೂತ್ಕೊಂಡು ಸಾಕಾಗಿ ಹೋಯಿತು. ಹಾಗಾಗಿ ನಾವು ಹೊರಗಡೆ ಸ್ವಲ್ಪ ಆಚೆ ಈಚೆ ತಿರುಗಾಡಿದ್ವಿ. ಇವಾಗ ಬ್ರೇಕ್ಫಾಸ್ಟ್ ಆಗಿ ಹೋಗಬೇಕು ಪೂಜೆಗೆ. ತುಂಬ ಕ್ಲೀನ್ ಉಂಟು ನೀರೆಲ್ಲ. ಟೆಂಪಲ್ ತುಂಬ ಕ್ಲೀನಾಗಿಟ್ಟಿದ್ದಾರೆ ಎಲ್ಲ. ಹೆಲೋ ವ್ಯೂವರ್ಸ್, ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ತಿರುಪತಿಗೆ ಹೊರಡಿ ನಿಂತಿದ್ದೇವೆ. ಈಗ ಇನ್ನು ಊಟ ಮಾಡಿ ಹೊರಡೋದು, ರಿಕ್ಷಾ ಬರ್ತದೆ ಈಗ ಮತ್ತೆ ಹೊರಡೋದು. ಅಂದರೆ 1 ಗಂಟೆದು ಬಸ್, ಈಗ 12:15 ಆಯಿತು. 12:30 ಹೊತ್ತಿಗೆ ರಿಕ್ಷಾ ಬರ್ತದೆ. ಮತ್ತು 1/4 ಗಂಟೆ ಮುಂಚೆ ನಾವು ಅಲ್ಲಿ ಹೋಗಿ ನಿಲ್ತೇವೆ. 1 ಗಂಟೆಗೆ ನಮ್ಮ ಸಿಟಿಯಲ್ಲಿ ಬಸ್ ಬರ್ತದೆ, ಹಾಗೆ ಹೊರಡೋದು ಅಂತ. ಇವತ್ತು ಮಧ್ಯಾಹ್ನ 1 ಗಂಟೆ ಕೂತ್ಕೊಂಡ್ರೆ ನಾಳೆ ಬೆಳಗ್ಗೆ 6 ಗಂಟೆಗೆ ಹೋಗಿ ತಿರುಪತಿ ರೀಚ್ ಆಗ್ತೇವೆ. ಸೊ ಕಂಟಿನ್ಯೂ ಮಾಡ್ತೇನೆ ಈ ವ್ಲಾಗ್. ನಿಮಗೂ ಕೂಡ ನಮ್ಮ ಜರ್ನಿ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಓಕೆ, ಮತ್ತೆ ಸಿಗೋಣ. ನಾವೀಗ ಮನೆಯಿಂದ ರಿಕ್ಷಾದಲ್ಲಿ ಹೊರಟಿದ್ದೇವೆ ಬಸ್ ಸ್ಟಾಪಿಗೆ. ನಮ್ಮದು ತಿರುಪತಿ ಹೋಗುವ ಬಸ್ ಬಂತು. ಧರ್ಮಸ್ಥಳ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸಿದ್ದಾರೆ. ಊಟ ಮಾಡ್ಕೊಳ್ಳೋರಿಗೆ ಊಟ ಮಾಡ್ಬೋದು, ಏನಾದರೂ ತಿಂಡಿ ತಿನ್ನುವವರಿಗೆ ತಿಂಡಿ ತಿನ್ಬೋದು. ಸೊ ನಮಗೇನು ಊಟ ಮಾಡಿ ಬಂದದ್ದು ಮನೆಯಲ್ಲಿ, ಹಾಗೆ ನಾವೀಗ ಸ್ವಲ್ಪ ನಡ್ಕೊಂಡು ಆಚೆ ಈಚೆ ಹೋಗೋಣ ಅಂತ ಕುತ್ಕೊಂಡು ಸಾಕಾಯಿತು. ಒಂದು ಬಸ್ ವೈಟ್ ಕಲರ್ದು ನಿಂತಿದೆ ನೋಡಿ, ರಾಜಹಂಸ ಬಸ್, KSRTC. ಇದು ಗಾರ್ಡ್ ಸೆಕ್ಷನ್ದು ಔಟ್ಸೈಡ್ ವ್ಯೂ. ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ವ್ಯೂ. ಇದು ಬಂದು ಹಾಸನ. ನಮಗೆ ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ದರು, ಸ್ವಲ್ಪ ಹೊತ್ತು ನಿಂತು ಆನಂತರ ಬಸ್ ಹೊರಟಿತು. ನೆಕ್ಸ್ಟ್ ನಮಗೆ ಡ್ಯೂರ್ನಲ್ಲಿ ಊಟಕ್ಕೆ ನಿಲ್ಲಿಸಿದ್ರು, ಹೋಟೆಲ್ ಮಯೂರದಲ್ಲಿ. ನಾವು ಊಟ ಮಾಡಿಕೊಂಡು ಒಂದು 10 ನಿಮಿಷ ಟೈಮ್ ಕೊಟ್ಟಿದ್ದರು. ಊಟ ಮಾಡಿ ಮತ್ತೆ ಪುನಃ ನಮ್ಮ ಜರ್ನಿ ಕಂಟಿನ್ಯೂ ಮಾಡಲಿಕ್ಕೆ. ನಾವೀಗ ಬ್ಯಾಂಗ್ಳೂರ್ ರೀಚ್ ಆದ್ವಿ. ಈಗ ಟೈಮ್ 10:49 ಆಯಿತು. ಇನ್ನು 11:30ಗೆ ಹೊರಡಲಿಕ್ಕೆ ಅಂತೆ ಬೆಂಗಳೂರಿಂದ ತಿರುಪತಿಗೆ. ಸೊ ಅಲ್ಲಿ ತನಕ ಸ್ವಲ್ಪ ರೆಸ್ಟ್ ಮಾಡಬೇಕು. ರೆಸ್ಟ್ ಅಂತ ಇಬ್ಬರೇ ಇರೋದು ಈಗ, ಇನ್ನು ಬರಬೇಕು ಪ್ಯಾಸೆಂಜರ್. ಇದರಿಂದ ಬ್ಯಾಂಗ್ಳೂರಿಗೆ ಬಂದವರೆಲ್ಲ ಇಲ್ದೋದ್ರು. ನಾವಿಬ್ಬರೇ ಈಗ ಬ್ಯಾಂಗ್ಳೂರಿಂದ ತಿರುಪತಿಗೆ ಹೋಗಲಿಕ್ಕೆ ಇನ್ನೂ ಪ್ಯಾಸೆಂಜರ್ಸ್ ಬರಬೇಕು, ಇನ್ನು ಬರಲಿಲ್ಲ. ನಾವಿಬ್ಬರೇ ಇದ್ದೇವೆ ಈಗ ಬಸ್ ಇಡೀ. ಖಾಲಿ ಬಸ್. 11:30ಗೆ ಹೊರಡ್ಲಿಕ್ಕಲ್ಲ, ಅವಾಗ ಬಂದು ಬಿಡ್ತಾರೆ ಎಲ್ಲರೂ. ಬಸ್ ಸ್ಟಾಪ್ ಕೂಡ ರಶ್ ಇಲ್ಲ ಅಷ್ಟೊಂದು, ನೈಟ್ ಅಲ್ಲ ಅಷ್ಟೊಂದು ರಶ್ ಇಲ್ಲ. ಬೆಳಗಾದರೆ ತುಂಬ ರಶ್ ಇರ್ತದಂತೆ, ಈಗ ಅಷ್ಟೊಂದು ರಶ್ ಕಾಣ್ತಿಲ್ಲ ನನಗೆ. 11 ಆಗ್ತಾ ಬಂತಲ್ಲ ಹಾಗೆ.
ಇದು ಬ್ಯಾಂಗ್ಳೂರು, ಇದು KSRTC ಬಸ್ ಸ್ಟಾಪ್. ನಾವು ಸ್ವಲ್ಪ ಹೊರಗಡೆ ಬಂದು ನಿಂತು ಸ್ವಲ್ಪ ರೆಸ್ಟ್ ಮಾಡಿದ್ವಿ, ಯಾಕಂದರೆ ಒಳಗಡೆ ಕೂತ್ಕೊಂಡು ಸಾಕಾಗಿ ಹೋಯಿತು. ಹಾಗಾಗಿ ನಾವು ಹೊರಗಡೆ ಸ್ವಲ್ಪ ಆಚೆ ಈಚೆ ತಿರುಗಾಡಿದ್ವಿ. ನಾವು ಫ್ರೆಶ್ ಅಪ್ ಆಗಿ ತಿರುಪತಿ ಟೆಂಪಲ್ಗೆ ಹೊರಟ್ವಿ ನೆಕ್ಸ್ಟ್ ಡೇ ಮಾರ್ನಿಂಗು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಸರ್ವಣಭವನ ಹೋಟೆಲ್ ಬಂದಿದೆ ತಿರುಪತಿಯಲ್ಲಿ. ಇವಾಗ ಬ್ರೇಕ್ಫಾಸ್ಟ್ ಆಗಿ ಹೋಗಬೇಕು ಪೂಜೆಗೆ. ಇಡ್ಲಿ ಮತ್ತು ವಡೆ ತಗೊಂಡಿದ್ದೇವೆ, ನೋಡ್ತಾ ಇರ್ಬೋದು ನೀವು. 3 ನಮೂನೆ ಚಟ್ನಿ ಕೊಟ್ಟಿದ್ದಾರೆ, ಒಂದು ಸಾಂಬಾರು, ಒಂದು ರಸಂ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ನಾವೀಗ ಹೊರಟ್ವಿ ಬಸ್ಸಲ್ಲಿ. ಅದು ಪಿಲ್ಲರ್ ಬಸ್ ಅಂತೆ. ನಮಗೆ ಇಲ್ಲಿ ಯಾವುದಂತಲೇ ಗೊತ್ತಿಲ್ಲ, ಮೊದಲನೇ ಬಾರಿ ಬರುದಲ್ಲ, ಸೊ ಗೊತ್ತಿಲ್ಲ ಯಾವುದಂತ. ಪಿಲ್ಲರ್ ಅಂತ ಹೇಳ್ತಿದ್ದಾರೆ, ಅವರ ತೆಲುಗಲ್ಲಿ ಬಂದು ಪಿಲ್ಲರ್ ಅಂತ. ನಮಗೆ ಓದಲಿಕ್ಕೆ ಸಹ ಬರುವುದಿಲ್ಲ. ಮತ್ತು ಹುಡುಕಿಕೊಂಡು ಇಲ್ಲಿಗೆ ಬಂದೀಗ. ಕಂಡಕ್ಟರ್ ಸಹ ಇಲ್ಲ ಇಲ್ಲಿ, ನೋಡಬೇಕು ಎಲ್ಲಿ ಹೋಗ್ತದೆ ಅಂತ. ಇಲ್ಲಿ ವಾಕಿಂಗ್ ಮಾಡ್ತಿದ್ದಾರೆ ಎಲ್ಲರೂ. ದೊಡ್ಡ ಫಾರೆಸ್ಟ್ ಇದು, ಅಲ್ಲಿ ಕಾಣ್ತಿದೆ ಅದು ದೊಡ್ಡ ಫಾರೆಸ್ಟ್. ಅದರಲ್ಲಿ ವಾಕಿಂಗ್ ಮಾಡ್ತಿದ್ದಾರೆ ಎಲ್ಲರೂ. ತುಂಬ ಮಂದಿ ವಾಕಿಂಗ್ ಮಾಡ್ತಿದ್ದಾರೆ. ಎಲ್ಲಿ ಸ್ಟಾರ್ಟ್ ಆಗಿದೆ ನೋಡಿ, ಅಲ್ಲಿಂದ ವಾಕಿಂಗ್. ತುಂಬ ದೊಡ್ಡ ಫಾರೆಸ್ಟ್ ಇದೆ. ವಾಕಿಂಗ್ ಎಲ್ಲ ಮಾಡ್ತಿದ್ದಾರೆ. ನಮಗಿನ್ನು 20 ಮಿನಿಟ್ಸ್ ಅಂತ ತೋರಿಸ್ತಾ ಉಂಟು ಮ್ಯಾಪಲ್ಲಿ. ತಿರುಪತಿ ಕಲ್ಯಾಣ ವೆಂಕಟೇಶ್ವರ ಟೆಂಪಲ್ ಬಂತು. ನಾವಿನ್ನು ಪೂಜೆ ಮುಗಿಸಿ ಆನಂತರ ಹೊರಡ್ತೇವೆ. ಚಪ್ಪಲೆಲ್ಲ ಇಲ್ಲಿ ಇಡ್ಬೋದಂತೆ, ಬ್ಯಾಗ್ ಸಹ ಇಡ್ಬೋದಂತೆ. ಆದರೆ ಏನು ಸೆಕ್ಯೂರಿಟಿ ಏನಿಲ್ಲ. ಸೊ ಹಾಗಾಗಿ ನಾವಿಲ್ಲಿ ಬ್ಯಾಗ್ ಇಡ್ತಿಲ್ಲ, ತಗೊಂಡು ಹೋಗ್ಬೋದಾದರೆ ತಗೊಂಡು ಹೋಗ್ಬೋದು ಅಂತ ಹೇಳಿದರು. ಹಾಗೆ ನಾವು ಬ್ಯಾಗನ್ನು ತಗೊಂಡು ಹೋಗ್ತಿದ್ದೇವೆ. ಚಪ್ಪಲನ್ನು ಮಾತ್ರ ಇಲ್ಲಿ ಇಡ್ತೇವೆ. ನಮಗೆ 10 ಪೂಜೆ ಅಂತೆ. ಇವರಿಗೆ ಧೋತಿ ಹಾಕ್ಲಿಕ್ಕೆ ಹೇಳಿದರು, ಧೋತಿ ಹಾಕ್ಬೇಕಂತೆ, ಪ್ಯಾಂಟಲ್ಲಿ ಆಗೋದಿಲ್ಲ ಅಂತೆ. ಸೊ 10 ಬರಲಿಕ್ಕೆ ಹೇಳಿದರು. ನಾವು ಆಲ್ರೆಡಿ ಬಂದಾಗಿದೆ. ಇನ್ನು ಇಲ್ಲಿ ಸ್ವಲ್ಪ ಕುತ್ಕೊಂಡು ಅನಂತರ ಪೂಜೆ ಹೋಗೋಣ. ಎಲ್ಲ ಕಡೆ ಪೊಲೀಸ್ನವರೇ ಇದ್ದಾರೆ. ಈ ವಿಡಿಯೋ ಮಾಡಲಿಕ್ಕೆ ಸಹ ಇಲ್ಲ. ಇಲ್ಲಿ ಆಚೆ ಈಚೆ ಹೋಗ್ತಾ ಇದ್ದಾರೆ ಪೊಲೀಸ್ನವರೆಲ್ಲ. ವಿಡಿಯೋ ಮಾಡಿದರೆ ಬೈತಾರ ಅಂತ. ನಮಗೆ ಗೊತ್ತಿಲ್ಲಲ್ಲ ಪ್ಲೇಸ್, ಸೊ ವಿಡಿಯೋ ಮಾಡಲಿಕ್ಕೆ ಸಹ ಭಯ ಆಗ್ತದೆ. ಇಲ್ಲಿ ಫೋಟೋ ಎಲ್ಲ ತೆಗಿತಿದ್ದಾರೆ. ಅದು ಕೆರೆ, ಒಂದು ಸಣ್ಣದ ಕೆರೆ ಉಂಟು ಇಲ್ಲಿ ಟೆಂಪಲ್ ಹತ್ತಿರನೇ. ಇದು ಟೆಂಪಲ್. ನಮಗೆ ಇನ್ನು 10 ಒಳಗಡೆ ಹೋಗಲಿಕ್ಕೆ. ಕೂತ್ಕೊಂಡಿದ್ದೇವೆ ಇಲ್ಲಿ. ಇಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಕೂಡ ಒಳ್ಳೆಯದುಂಟು, ಏನು ಪ್ರಾಬ್ಲಮ್ ಇಲ್ಲ. ಕೆಲವು ಕಡೆ ಗಲೀಜೆಲ್ಲ ಇರ್ತದಲ್ಲ, ಇಲ್ಲಿ ಆಗಿಲ್ಲ. ಸೊ ಇದು ಮೇನ್ ಎಂಟ್ರೆನ್ಸ್ ಒಳಗಡೆ. ಇದು ಟೆಂಪಲ್. ಇಲ್ಲಿ ಮೇನ್ ಎಂಟ್ರೆನ್ಸ್. ನಾವು ಇಲ್ಲಿಂದ ಈಗ ಬಂದದ್ದು ಮೇನ್ ಎಂಟ್ರೆನ್ಸ್ ಇಲ್ಲಿ. ಸೊ ನಮಗೆ ಇನ್ನೂ ಎಷ್ಟೊತ್ತು ಕಾಯಲಿಕ್ಕುಂಟು? ಟೈಮ್ ಎಷ್ಟಾಗಿದೆ? ಇನ್ನು 3 ಗಂಟೆ ಕಾಯಬೇಕು. ನಾವು ಸ್ವಲ್ಪ ಬೇಗನೆ ಬಂದದ್ದು, ಯಾಕಂದರೆ ನಮಗೆ ಇದು ಪ್ಲೇಸ್ ಗೊತ್ತಿಲ್ಲ ಅಲ್ಲ. ಹಾಗೆ ನಮಗೆ ಮತ್ತೆ ಟೈಮಿಗೆ ಕರೆಕ್ಟಾಗಿ ಪೂಜೆ ಸಿಗದಿದ್ದರೆ ಅದಕ್ಕೋಸ್ಕರ ನಾವು ಬೇಗನೆ ಸ್ವಲ್ಪ ಬಂದದ್ದು. ಬೇಗ ಅಂತ ಹೇಳಿದ್ರೆ ತುಂಬ ಬೇಗ ಆಯಿತು. 3 ಗಂಟೆ ವೆಯ್ಟಿಂಗ್ ಮಾಡುವಷ್ಟು ಬೇಗ ಆಯಿತು. ಇದು ಎಂತ ಟೆಂಪಲ್ದು ಕೆರೆ. ತುಂಬ ಕ್ಲೀನ್ ಉಂಟು ನೀರೆಲ್ಲ. ಟೆಂಪಲ್ ತುಂಬ ಸಹ ಕ್ಲೀನಾಗಿಟ್ಟಿದ್ದಾರೆ ಎಲ್ಲ. ಒಂದು ಸ್ವಲ್ಪ ಕೂಡ ಇದಿಲ್ಲ, ಅಷ್ಟು ಕ್ಲೀನ್ ಉಂಟು. ತಿರುಪತಿಯ ಮುಂದಿನ ವಿಡಿಯೋ ಇನ್ನೊಂದು ಪಾರ್ಟ್ 2 ಅಲ್ಲಿ ಬರುತ್ತೆ. ಸೊ ಆ ವಿಡಿಯೋದಲ್ಲಿ ನಿಮ್ಮೊಂದಿಗೆ ನಾನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.